ರೋಟರಿ ಕ್ಲಬ್ ಪುತ್ತೂರು ಮತ್ತು ಡಾಕ್ಟರ್ ನಜೀರ್ಸ್ ಡಯಾಬಿಟಿಸ್ ಸೆಂಟರ್ ವತಿಯಿಂದ ಮಕ್ಕಳ ದಿನಾಚರಣೆ ಮತ್ತು ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಪುತ್ತೂರಿನ ರೋಟರಿ ಟ್ರಸ್ಟ್ ಹಾಲ್ನಲ್ಲಿ ಪ್ರಾಜೆಕ್ಟ್ ಸ್ವೀಟ್ ಚೈಲ್ಡ್ ಕಾರ್ಯಕ್ರಮ ಇಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಟೈಪ್ 1 ಡಯಾಬಿಟಿಸ್ ರೋಗ ಮತ್ತು ಅದರ ನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡುವ ಸಲುವಾಗಿ ಡಾಕ್ಟರ್ ನಜೀರ್ಸ್ ಡಯಾಬಿಟಿಸ್ ಸೆಂಟರ್ ಯೂಟ್ಯೂಬ್ನಲ್ಲಿ ಡಯಾಟಾಕ್ ವಿಡಿಯೋ ಸರಣಿಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಇನ್ನು ಇದೇ ವೇಳೆ ಕೇಕ್ ಕಟ್ ಮಾಡಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಡಾಕ್ಟರ್ ನಜೀರ್ಸ್ ಅಹಮದ್, ಭುಜಂಗ ಆಚಾರ್ಯ, ಅಶೋಕ್ ಕುಮಾರ್ ರೈ, ಜವೀರ್ ಡಿಸೋಜಾ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇದು ಡಾಕ್ಟರ್ ನಜೀರ್ಸ್ ಡಯಾಬಿಟಿಸ್ ಸೆಂಟರ್ ಅಂತ ಯೂಟ್ಯೂಬ್ ಚಾನೆಲ್. ಅದರಲ್ಲಿ ಕೆಲವು ಥೈರಾಯ್ಡ್ ರಿಲೇಟೆಡ್ ವಿಡಿಯೋಗಳು ಕೂಡ ಇದೆ, ವರ್ಲ್ಡ್ ಹಾರ್ಟ್ ಡೇ ಈ ಥರ ಎಲ್ಲ. ಅದೇ ರೀತಿ ಇದಕ್ಕೆ ಇನ್ನೂ ಮುಂದಕ್ಕೆ ತುಂಬಾ ವಿಡಿಯೋಗಳನ್ನು, ಇದು ಒಂದು ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೇವೆ. ಅದರಲ್ಲಿ ಏನು ಡಯಾಬಿಟಿಸ್ ಮತ್ತೆ ಏನು ನಮ್ಮ ಉದ್ದೇಶ ಏನಂತೇಳಿ ಮುಂದಕ್ಕೆ ವಿಭಿನ್ನ, ಅದರಲ್ಲಿ ಕೂಡ ನಮ್ಮ ಒಂದು ವಿಶೇಷತೆ ಏನಂದ್ರೆ ಇಂತಹ ಕಂಡೀಷನ್ ಇರುವಂತಹ ಮಕ್ಕಳು ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ವಿಷ್ಣು ಕೀರ್ತಿ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಕೆಲವೊಂದು ವಿಡಿಯೋಗಳನ್ನು ಸ್ವ ಅನುಭವದಿಂದ ನಿಮ್ಗೆಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಲಿಕ್ಕೆ ಅದನ್ನು ಇನ್ನೂ ವಿಡಿಯೋಗಳನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆ ದೇವರ ಇದು ಡಾಕ್ಟರ್ ನಜೀರ್ಸ್ ಡಯಾಬಿಟಿಸ್ ಸೆಂಟರ್ ಅಂತ ಯೂಟ್ಯೂಬ್ ಚಾನೆಲ್. ಅದರಲ್ಲಿ ಕೆಲವು ಥೈರಾಯ್ಡ್ ರಿಲೇಟೆಡ್ ವಿಡಿಯೋಗಳು ಕೂಡ ಇದೆ, ವರ್ಲ್ಡ್ ಹಾರ್ಟ್ ಡೇ ಈ ಥರ ಎಲ್ಲ. ಅದೇ ರೀತಿ ಇದಕ್ಕೆ ಇನ್ನೂ ಮುಂದಕ್ಕೆ ತುಂಬಾ ವಿಡಿಯೋಗಳನ್ನು, ಇದು ಒಂದು ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೇವೆ. ಅದರಲ್ಲಿ ಏನು ಡಯಾಬಿಟಿಸ್ ಮತ್ತೆ ಏನು ನಮ್ಮ ಉದ್ದೇಶ ಏನಂತೇಳಿ ಮುಂದಕ್ಕೆ ವಿಭಿನ್ನ, ಅದರಲ್ಲಿ ಕೂಡ ನಮ್ಮ ಒಂದು ವಿಶೇಷತೆ ಏನಂದ್ರೆ ಇಂತಹ ಕಂಡೀಷನ್ ಇರುವಂತಹ ಮಕ್ಕಳು ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ವಿಷ್ಣು ಕೀರ್ತಿ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಕೆಲವೊಂದು ವಿಡಿಯೋಗಳನ್ನು